ಗಾಂಧೀಜಿಯವರ ತೈಲವರ್ಣ ಚಿತ್ರವು ಲಂಡನ್ನಲ್ಲಿ ನಡೆದ ಬ್ಯಾನ್ಹ್ಯಾಮ್ಸ್ ಹರಾಜಿನಲ್ಲಿ ನಿರೀಕ್ಷೆ ಮೀರಿ 1.75 ಕೋಟಿ ರೂಪಾಯಿಗೆ ಮಾರಾಟವಾಯಿತು. ಗಾಂಧೀಜಿಯವರ ಈ ತೈಲ ಚಿತ್ರಕ್ಕೆ ಹರಾಜಿನಲ್ಲಿ ಅಂದಾಜಿಸಿದ್ದಕ್ಕಿಂತ 3 ಪಟ್ಟು ಬೆಲೆ ಬಂತು. ಗಾಂಧೀಜಿಯವರ ಜನಪ್ರಿಯತೆ ವಿಸ್ತರಿಸುತ್ತಿದೆ ಎಂದೇ ಅರ್ಥ. ಲಂಡನ್ನಲ್ಲಿ ನಡೆದ ಬ್ಯಾನ್ಹ್ಯಾಮ್ಸ್ ಹರಾಜಿನಲ್ಲಿ ಈ ತೈಲ ಚಿತ್ರವು 1,52,800 ಪೌಂಡಿಗೆ ಹರಾಜಾಯಿತು. ಅಂದರೆ 1.75 ಕೋಟಿ ರೂಪಾಯಿಗೆ ಲೀಲಾವಾಯಿತು. ಗಾಂಧೀಜಿಯವರ ಈ ಅಪರೂಪದ ತೈಲಚಿತ್ರವನ್ನು ಹಿಂದೆ ಹರಾಜು ಹಾಕಿರಲಿಲ್ಲ. 50,000 ಪೌಂಡ್ ಎಂದರೆ 57.55 ಲಕ್ಷ ರೂಪಾಯಿಯಿಂದ 70,000 ಪೌಂಡ್ ಅಂದರೆ 80.59 ಲಕ್ಷ ರೂಪಾಯಿ ಬೆಲೆ ನಿಗದಿ ಮಾಡಿ ಹರಾಜು ಕರೆಯಲಾಗಿತ್ತು. ಗಾಂಧೀಜಿಯವರು 2ನೆಯ ದುಂಡು ಮೇಜಿನ ಪರಿಷತ್ತಿನಲ್ಲಿ ಪಾಲ್ಗೊಳ್ಳಲು ಬಂದಿದ್ದಾಗ ಅವರನ್ನು ಕ್ಲೇರ್ ಲೈಟನ್ರಿಗೆ ಪರಿಚಯಿಸಲಾಗಿತ್ತು. ಕ್ಲೇರ್ ಬಿಡಿಸಿದ್ದ ತೈಲಚಿತ್ರವಿದು. ಬ್ಯಾನ್ಹ್ಯಾಮ್ಸ್ ಮಾರಾಟ ವಿಭಾಗದ ಮುಖ್ಯಸ್ಥ ರಿಯಾನೆನ್ ಡೆಮೆರಿ ಪ್ರಕಾರ ಇದು ಗಾಂಧೀಜಿಯವರ ಏಕೈಕ ತೈಲವರ್ಣ ಚಿತ್ರವಂತೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಲಂಡನ್. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.